ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೀನು ತಯಾರು ಮಾಡಲು ಬೇಕಾಗುವಂತ ಮಸಾಲೆ ಯಾವುದು, ಅದನ್ನ ಹೇಗೆ ನಾವು ಉಡುಪಿ ಮಂಗಳೂರವ್ರು ತಯಾರಿಸ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಇದು ಹೋಮ್ ಮೇಡ್ ಮಸಾಲ ಆಗಿರುತ್ತೆ ಅಂಡ್ ಒಂದಲ್ಲ ಎರಡು ರೆಸಿಪೀಸ್ ನ ತೋರಿಸ್ತಾ ಇದ್ದೀನಿ. ಅಂಡ್ ಈ ರೆಸಿಪೀಸ್ ನ ನೀವಂತೂ ಟ್ರೈ ಮಾಡಿದ್ರೆ ಆಮೇಲೆ ನಿಲ್ಸೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ತಡ ಮಾಡದೆ ನಿಮ್ಮ ರಿಕ್ವೆಸ್ಟ್ ಮೇಲೆ ಈ ವಿಡಿಯೋನ ಶುರು ಮಾಡೋಣ. ರೆಸಿಪಿ ತೋರಿಸೋ ಮುಂಚೆ ಯಾವ ಮೀನು ಅಂತಾನೂ ತೋರಿಸ್ಬೇಕಲ್ವಾ. ಆಹಾ, ಎಷ್ಟು ಚೆನ್ನಾಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಯಾವ ಮೀನು ತಿನ್ನೋರಿಗೆ ಗೊತ್ತೇ ಇರುತ್ತೆ. ಇದನ್ನು ಪಾಂಫ್ರೆಟ್ ಅಂತ ಹೇಳ್ತೀವಿ, ಪಾಪ್ಲೇಟ್ ಅಂತಲೂ ಕರಿತೀವಿ. ಕಣ್ಣು ನೋಡಿ, ಅದರ ರೆಕ್ಕೆ ನೋಡಿ, ನಿಮಗೆ ಕ್ಲೋಸಪ್ ಡೀಟೇಲ್ಸ್ ಕೂಡ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಇಷ್ಟು ಕ್ಲೋಸಪ್ಪಲ್ಲಿ ಮೀನನ್ನ ನೋಡಿರಲ್ಲ, ತಿನ್ನೋ ಮೀನನ್ನ, ಅವ್ರಿಗೆ ಒಂದು ಚಾನ್ಸ್ ಸಿಗ್ದಂಗೆ ಆಯಿತು. ಈ ಮೀನು ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಮೀನು, ಹಾಗೆಯೇ ತುಂಬಾ ರುಚಿಯಾಗಿರುವಂಥ ಮೀನು. ಅದರ ಮೂಗು, ಕಣ್ಣು, ಬಾಯಿ ಎಲ್ಲ ಪುಟ್ಟದು ಎಷ್ಟು ಚೆನ್ನಾಗಿದೆಯಲ್ವಾ. ಇದೀಗ ಫಸ್ಟ್ ರೆಸಿಪಿನ ತೋರಿಸ್ತೀನಿ. ಮೊದಲನೆಯ ರೆಸಿಪಿ ಫಿಶ್ ಮಸಾಲ ಫ್ರೈ. ಇದಕ್ಕೆ ಬೇಕಾಗಿರೋದು 150 ಗ್ರಾಮ್ ಅಷ್ಟು ಮೆಣಸು. ಇದರಲ್ಲಿ ಬ್ಯಾಡ್ಗೆ ಮೆಣಸಿದೆ, ಗುಂಟೂರು ಮೆಣಸಿದೆ, ಹಾಗೆಯೇ ತುಂಬಾ ಪುಟ್ಟದಿರುವ ಮೆಣಸು ಬೇರೆ ಇದೆ. ಒಂದು ನಿಂಬೆ ಹಣ್ಣಿನಷ್ಟು ದೊಡ್ಡ ಹುಳಿ, 20 ಮೆಂತೆ, ಅರಿಶಿನ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಇವಾಗ ಮಿಕ್ಸಿಗೆ ಹಾಕ್ತಾ ಹೋಗೋಣ. ಒಂದು ಮಿಕ್ಸಿ ಜಾರ್ಗೆ ಹುಳಿ, ಜೀರಿಗೆ, ಶುಂಠಿ, ಅರಿಶಿನ, ಬೆಳ್ಳುಳ್ಳಿ, ಆಮೇಲೆ ಮೆಣಸು. 150 ಗ್ರಾಮ್ ಎಲ್ಲನೂ ಒಂದೇ ಸತಿ ಹಾಕೋಕ್ಕಾಗಲ್ಲ, ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡು. ಇದ್ರ ಮೇಲೆ ಸ್ವಲ್ಪ ಮೆಂತೆ. ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ನೀರು ಹಾಕಿ. ಗ್ರೈಂಡ್ ಮಾಡಿದ್ಮೇಲೆ ಈ ಥರದ ಪೇಸ್ಟ್ ಬರುತ್ತೆ. ನಾನು ತೋರಿಸಿರೋ ಕ್ವಾಂಟಿಟಿ ಎಲ್ಲ ಒಂದೇ ಸತಿ ಮಿಕ್ಸರಲ್ಲಿ ಹಿಡಿಯಲ್ಲ, ಸೊ 2 ಸತಿ ನೀವು ಹಾಕಬೇಕಾಗತ್ತೆ. ಆ್ಯಂಡ್ ನೀವು ಇದಿಷ್ಟು ಮಾಡಿಟ್ರೆ ಒಂದು 4 ಜನ ಇರುವ ಕುಟುಂಬದಲ್ಲಿ 6-7 ಸತಿ ಮಾಡಿ ಆದರೂ ತಿನ್ಬೋದು. ಸೊ ಇಲ್ಲಿಗೆ ನಮ್ಮ ಫಿಶ್ ಮಸಾಲ ಫ್ರೈನ ಮಸಾಲೆ ರೆಡಿಯಾಗಿದೆ. ಇದನ್ನಿವಾಗ ಹೇಗೆ ಪ್ರಿಪೇರ್ ಮಾಡಿ ತಿನ್ನೋದು ಅಂತ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ನೀವು ಇದನ್ನು ಎಷ್ಟು ದಿನ ಬೇಕಾದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು, ಒಂಚೂರು ಹಾಳಾಗಲ್ಲ. ಒಂದು ತವ ತಗೊಳ್ಳಿ, ಅದಕ್ಕೆ ಎಣ್ಣೆ ಸುರಿರಿ. ಪಟಪಟ ಅಂತ ಶಬ್ದ ಕೇಳ್ತಾ, ಎಸ್, ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಪುಟ್ಟದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ. ಇದನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ. ಫ್ರೈ ಆಗಿದ ತಕ್ಷಣ ಕಲರ್ ಕೂಡ ಚೇಂಜ್ ಆಗುತ್ತೆ, ಈ ಥರ ಕಲರ್ ಆಗುತ್ತೆ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಶುಂಠಿ ಹಾಕಿ ಕಟ್ ಮಾಡಿರೋದು, ಅದ್ರ ಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಇದನ್ನು ಪುಟ್ಟದಾಗಿ ಕಟ್ ಮಾಡ್ಬೋದು, ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕರಿಬೇವನ್ನ ಕಟ್ ಮಾಡಿಬಿಟ್ಟು ಹಾಕಿ. ಇದಾದ ಮೇಲೆ ನೀವು ರುಬ್ಬಿರುವಂಥ ಫಿಶ್ ಮಸಾಲ ಫ್ರೈ ಮಸಾಲೆಯನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೆನಪಿರಲಿ, ಉಪ್ಪು ಹಾಕಿಲ್ಲ ಇದಕ್ಕೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ನಿಮ್ಮಲ್ಲಿ ತುಂಬ ಜನ ಈ ರೆಸಿಪಿಗೋಸ್ಕರ ಕಾಯ್ತಾ ಇದ್ರಿ. ಬಾಳೆ ಎಲೆ ಮೀನು ಊಟ ವಿಡಿಯೋ ಎಷ್ಟು ಚೆನ್ನಾಗಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದರೆ, ಅದು ಒಂದು 2 ವಾರದಲ್ಲೇ 1 ಲಕ್ಷ ವ್ಯೂಸ್ ಹತ್ತತ್ರ ಬಂದಿದೆ. ಅದಕ್ಕೆ ನೀವು ಇಷ್ಟೊಂದು ಪ್ರೀತಿ ತೋರಿಸ್ಬೇಕಾದ್ರೆ ನಾನು ಈ ರೆಸಿಪಿ ಹಾಕ್ದೇ ಇರೋದಕ್ಕೆ ಸಾಧ್ಯನಾ? ಅದಕ್ಕೋಸ್ಕರ ಆದಷ್ಟು ಬೇಗನೆ ಹಾಕಿದೆ. ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ನೀರು ಹಾಕಿ. ನೀರು ಹಾಕಿದ್ಮೇಲೆ ಮಸಾಲೆ ಚೆನ್ನಾಗಿ ಒಂದು ಸ್ವಲ್ಪ ಕುಕ್ ಆಗಬೇಕು. ಇಲ್ಲಿಗೆ ಮುಗಿಯಲ್ಲ, ನೀವು ಉಪ್ಪು ಹಾಕೋದನ್ನು ಮರಿಬಾರ್ದು, ಯಾಕಂದರೆ ನಾವು ಉಪ್ಪು ಹಾಕಿಲ್ಲ ಮಸಾಲೆಗೆ. ಸೊ ಉಪ್ಪನ್ನ ಮಿಸ್ ಮಾಡದೆ ಹಾಕಿ. ಇದೆಲ್ಲ ಆದಮೇಲೆ ಕಟ್ ಮಾಡಿರುವಂಥ ಪಾಂಫ್ರೆಟ್ನ ಹಾಕಿ. ನೋಡ್ತಾ ಇದ್ದೀರಾ, ಈ ಪಾಂಫ್ರೆಟ್ ಮೇಲೆ ಲೈನ್ಸ್ ಮಾಡಿದ್ದಾರೆ, ಅಂದರೆ ಮಧ್ಯದಲ್ಲಿ ಕಟ್ ಮಾಡಿದ್ದಾರೆ. ಯಾಕಂದರೆ ಆವಾಗ ಮಸಾಲೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅಂತ. ಹೀಗಿರಬೇಕಾದ್ರೆ ನಾವು ತಿನ್ನಬೇಕಾದ್ರೆ ಅದರಲ್ಲಿ ಚೆನ್ನಾಗಿರುವಂಥ ರುಚಿಯಾದ ಫ್ಲೆಶ್ ಜೊತೆಗೆ ಆ ಮಸಾಲೆ ಟೇಸ್ಟ್ ಕೂಡ ಬರುತ್ತೆ. ಇದಕ್ಕೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನ್ನ ಬಾಯಲ್ಲೇ ನೀರು ಬರ್ತಾ ಇದೆ. ಒಂದು ಕಡೆ ಬೇಯೋದಕ್ಕೆ 2 ನಿಮಿಷ ಸಾಕು. ಅದಾದಮೇಲೆ ಈ ಥರ ಉಲ್ಟಾ ಮಾಡಿ.
ಇಲ್ಲಿಗೆ ನಮ್ಮ ಫಿಶ್ ಮಸಾಲೆ ಫ್ರೈ ರೆಡಿಯಾಗಿದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಮ್ಮ ಮನೆಯಲ್ಲಿ ಇರೋದು 4 ಜನ, ಸೊ 4 ಜನರಿಗೆ ಒಂದೊಂದು ಪಾಂಫ್ರೆಟ್. ಇದ್ರ ಮೇಲೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಸುರಿದ್ರೆ ನಮ್ಮ ಫಿಶ್ ಮಸಾಲೆ ಫ್ರೈ ತಿನ್ನೋದಕ್ಕೆ ರೆಡಿ. ಇದನ್ನ ಹೇಗಿದೆ ಅಂತ ಟೇಸ್ಟ್ ಮಾಡಬೇಕು. ಆಕ್ಚುಲಿ ಇದು ಒನ್ ಆಫ್ ದಿ ಎಕ್ಸ್ಪೆನ್ಸಿವ್ ಮೀನು. ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಕಪ್ಪು ಮಾಂಜಿ, ಒಂದು ಬಿಳಿ ಮಾಂಜಿ. ಇದು ಬಿಳಿದು, ನಾವು ಬಿಳಿದ್ದೇ ತಿನ್ನೋದು. ಚೆನ್ನಾಗಿದೆ ಗೊತ್ತಾ? ಬಿಳಿ ಮಾಂಸ, ಅದ್ರ ಜೊತೆಗೆ ಈ ತರದ ಸ್ಪೈಸಿ ಮಸಾಲೆ, ಇದ್ರ ಜೊತೆಗೆ ನೀರ್ ದೋಸೆ ತುಂಬಾನೇ ಚೆನ್ನಾಗಿರುತ್ತೆ ಇದ್ರ ಗ್ರೇವಿ ಜೊತೆ ತಿನ್ನೋದಕ್ಕೆ. See? ಇದನ್ನ ನಾನು ಕಂಪ್ಲೀಟ್ ಆಗಿ ಫಿನಿಶ್ ಮಾಡಿ ಎಂಜಾಯ್ ಮಾಡ್ತೀನಿ. ನೀವು ನೆಕ್ಸ್ಟ್ ರೆಸಿಪಿ ಯಾವುದು ಅಂತ ನೋಡಿ. ಇದೀಗ ಫಿಶ್ ಡೀಪ್ ಫ್ರೈ ಮಸಾಲ ಮಾಡಲು ಬೇಕಾಗಿರುವಂಥ ಐಟಮ್ಸ್ 150 ಗ್ರಾಮಷ್ಟು ಮೆಣಸು. ಇದರಲ್ಲೂ 3 ಥರದ ಮೆಣಸು ಮಿಕ್ಸ್ ಮಾಡಿದ್ದಾರೆ ಅಮ್ಮ. ಆಮೇಲೆ ಇಂಗಿದೆ, ಅರಿಶಿನ ಪೌಡರ್ ಇದೆ, ಕರಿಮೆಣಸು ಇದೆ, ಜೀರಿಗೆ ಇದೆ, ಹಾಗೆಯೇ ಹುಣಸೆ ಹಣ್ಣು ಇದೆ. ಇದನ್ನೆಲ್ಲ ಚೆನ್ನಾಗಿ ಅಮ್ಮ ಮಿಕ್ಸಿ ಜಾರ್ನಲ್ಲಿ ರುಬ್ಬಿದ ಮೇಲೆ ಈ ಥರದ ಪೇಸ್ಟ್ ಆಗುತ್ತೆ. ಈ ಪೇಸ್ಟನ್ನು ನೀವು ತುಂಬ ದಿನ ಸ್ಟೋರ್ ಮಾಡ್ಬೋದು. ಒಂದು 4 ಜನ ಇದ್ದರೆ ಮನೆಯಲ್ಲಿ 7-8 ಸತಿ ಆರಾಮದಲ್ಲಿ ಮಾಡ್ಬೋದು. ಇದೀಗ ಪಾಪ್ಲೆಟ್ ಮೀನು ತಗೊಂಡು ಅಮ್ಮ ಅದ್ರ ಮೇಲೆಲ್ಲ ಸ್ವಲ್ಪ ಉಪ್ಪನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿ? ಈ ಮಸಾಲೆಯಲ್ಲಿ ಉಪ್ಪಿಲ್ಲ ಅಲ್ವಾ, ಅದಕ್ಕೆ. ಉಪ್ಪೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಅದ್ರ ಮೇಲೆ ಅವರು ಈ ಥರ ಮಸಾಲೆನ ಹಾಕ್ತಾ ಇದ್ದಾರೆ. ಇದಕ್ಕೂ ನೆನಪಿರಲಿ, ಅವರು ಮಧ್ಯದಲ್ಲಿ ಆ ಥರ ಕಟ್ ಮಾಡಿದ್ದಾರೆ, ಆವಾಗ ಮಸಾಲೆ ಚೆನ್ನಾಗಿ ಇಳ್ಕೊಳ್ಳುತ್ತೆ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ? ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಅದು ಚೆನ್ನಾಗಿ ಕಾಯಬೇಕು. ಇದಾದಮೇಲೆ ನೀವು ನಿಮ್ಮ ಮಸಾಲೆ ತಯಾರು ಮಾಡಿರುವಂಥ ಮೀನನ್ನು ಹಾಕಿ. 2 ತೋರಿಸ್ತಾ ಇದ್ದೀನಿ, ಒಂದು ರವಾ ಫ್ರೈ, ಆಮೇಲೆ ಒಂದು ಮಸಾಲೆ ಡೀಪ್ ಫ್ರೈ. ಮೀನು ಕಾಯಬೇಕಾದ್ರೆ ಅದರ ಶಬ್ದ ಕೇಳೋಕ್ಕೆ ಒಂಥರ ಚಂದಲ್ಲ, ಪಟಪಟ ಅನ್ನತ್ತೆ. ನೀವು ಕೇಳಿಸ್ಕೊಳ್ಳಿ. ಇದೀಗ ಫಿಶ್ ರವಾ ಫ್ರೈ ಅಂದರೆ ಸಪ್ರೇಟ್ ಆಗಿ ರವಾನ ತಗೊಂಡಿಟ್ಕೊಳ್ಳಿ. ಮಸಾಲೆ ಹೇಗಿದ್ರೂ ಹಾಕಿರ್ತೀರಲ್ಲ ಮೀನ್ ಮೇಲೆ, ಅದೇ ಮೀನನ್ನ ಈ ಥರ ಫುಲ್ ರವದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕವರ್ ಮಾಡಿಬಿಟ್ಟು ಈ ಥರ ಎಣ್ಣೆಗೆ ಬಿಡಿ. ಇದನ್ನು ನೋಡ್ತಾ ಇದ್ದಾಗ ಯಾರ್ಯಾರಿಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ, ಯಾರ್ಯಾರಿಗೆ ಅನ್ನಿಸ್ತಾ ಇದೆ ಇವಾಗಲೇ ಮೀನು ತಿನ್ನಬೇಕು ಅಂತ ನೋಡಿ. ಒಂದು ಮಸಾಲೆ ಡೀಪ್ ಫ್ರೈ ಆದರೆ ಇನ್ನೊಂದು ರವಾ ಡೀಪ್ ಫ್ರೈ. ಹೇಗಿದೆ? ಚೆನ್ನಾಗಿದೆಯಲ್ಲ? ಇವಾಗ ಮೀನು ಒಳಗಡೆ ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ. ಎಷ್ಟು ನೀಟಾಗಿ ಬರ್ತಾ ಇದೆ, ತುಂಬ ಸಾಫ್ಟ್ ಇರುತ್ತೆ ಈ ಫ್ಲೆಶ್. ಎಷ್ಟು ಫ್ರೆಶ್ ಮೀನು ಅಲ್ಲ? ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಹೇಳಿ ನಿಮ್ಮ ಫೇವ್ರೆಟ್ ಫಿಶ್ ಯಾವುದು ಅಂತ. ನಿಮ್ಮ ರಿಕ್ವೆಸ್ಟ್ ಮೇಲೆ ನಾನು ನಮ್ಮ ಸ್ಟೈಲ್ ಫಿಶ್ ರೆಸಿಪೀಸ್ನ ತೋರಿಸ್ತೀನಿ. ನಮ್ಮ ಸ್ಟೈಲ್ ಚಿಕನ್ ರೆಸಿಪೀಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ ನಿಮ್ಮ ಅಭಿಪ್ರಾಯನ. ಹೇಗನ್ನಿಸ್ತು ರೆಸಿಪಿ? ಚೆನ್ನಾಗಿತ್ತಲ್ಲ? ಈ ರೆಸಿಪಿನ ನೀವು ಟ್ರೈ ಮಾಡಿ ಆಯ್ತಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ತಪ್ಪದೆ ಹೇಳಿ ಹೇಗಿತ್ತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಹಾಗೇನೆ ನಿಮ್ಮ ನೆಕ್ಸ್ಟ್ ಡಿಮಾಂಡ್ ಇದ್ದಿದ್ದು ಚಿಕನ್ ಸುಕ್ಕ ರೆಸಿಪಿ ಬೇಕು ಅನ್ನೋದು. ಸೊ ತಪ್ಪದೆ ನಾನು ಆದಷ್ಟು ಬೇಗ ಚಿಕನ್ ಸುಕ್ಕ ರೆಸಿಪಿನ ಹಾಕ್ತೀನಿ. ಅಲ್ಲಿ ತನಕ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಬಾಯ್.